ಆಲೂರು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯತ್ನಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಶಾರದಾ ಅವಿರೋಧವಾಗಿ ಆಯ್ಕೆಯಾಗಿ ಜೆಡಿಎಸ್ಗೆ ಹೊಡೆತವನ್ನ ನೀಡಿದ್ದಾರೆ. ಕಳೆದ ಬಾರಿ ಮಗ್ಗೆ ಜೆಡಿಎಸ್ ಬೆಂಬಲಿತ ಪರಿಶಿಷ್ಟ ಜಾತಿಗೆ ಸೇರಿದ ಸಿ ದೇವರಾಜ್ ಅಧ್ಯಕ್ಷರಾಗಿದ್ದರು. ಜೆಡಿಎಸ್ ಪಕ್ಷದ ಒಪ್ಪಂದದಂತೆ ಇನ್ನೊಬ್ಬ ಸದಸ್ಯೆ ಶಾರದಾ ಅವರಿಗೆ ಬಿಟ್ಟು ಕೊಡಬೇಕಾಗಿತ್ತು. ಒಪ್ಪಂದದಂತೆ ಕಳೆದ ತಿಂಗಳು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಅಂಗೀಕಾರ ಕೂಡ ಆಗಿತ್ತು. ಆದರೆ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದ ಸಿ ದೇವರಾಜ್ ಶಾರದಾ ಅವರಿಗೆ ಅಧ್ಯಕ್ಷರಾಗಲು ಅಡ್ಡಗಾಲು ಹಾಕಿ ಪುನಃ ಅಧ್ಯಕ್ಷರಾಗಲು ಮುಂದಾದರು. ಶಾರದಾ ಅವರು ಜೆಡಿಎಸ್ ಪಕ್ಷದ ವಚನ ಭ್ರಷ್ಟತೆಯ ವಿರುದ್ಧ ತಿರುಗಿಬಿದ್ದು ಬಿಜೆಪಿ ಪಕ್ಷದ ಜೊತೆ ಕೈಜೋಡಿಸಿದ್ದು, ಇಂದು ನಡೆದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಯಲ್ಲಿ ಶಾರದಾ ಅವರು ಬಿಜೆಪಿಯ ಬೆಂಬಲಿತರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಮಗ್ಗೆ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷೆ ಶಾರದಾ ಆಲೂರು ಸಕಲೇಶಪುರ ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ನಾರ್ವೆ ಸೋಮಶೇಖರ್, ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷ ಪೂವಯ್ಯ, ತಾಲೂಕು ಅಧ್ಯಕ್ಷರಾದ ಹುಲ್ಲಹಳ್ಳಿ ನಾಗರಾಜ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅನೂಪ್ ರಾಜ್ ತಮ್ಮ ಅಭಿಪ್ರಾಯವನ್ನ ತಿಳಿಸಿದರು. ಪಂಚಾಯಿತಿಯಲ್ಲಿ ಒಬ್ಬ, ಇಬ್ಬರು ಅಥವಾ 3 ಜನ ಯುವಕರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಆಲೂರು ಸಕಲೇಶಪುರ ಕಟ್ಟಾಯ ಭಾಗಕ್ಕೆ ಅಥವಾ ಜಿಲ್ಲಾದ್ಯಂತ 14-15 ಲಕ್ಷ ಏನು ವೋಟರ್ಸ್ ಇದ್ದಾರೆ, ನಾವು ಅದನ್ನು ಮನಗಂಡಾಗ ಕನಿಷ್ಠ 50ರಿಂದ 55% ಯುವಕರಿದ್ದೀವಿ. ಮುಂದಿನ ಭಾರತೀಯ ಜನತಾ ಪಾರ್ಟಿ ಯುವ ಶಕ್ತಿಗಳಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಉಜ್ವಲ ಆಗೋಂಥ ನಾಯಕರುಗಳಿದ್ದೀವಿ ಈ ಭಾಗದಲ್ಲಿ, ಹಾಸನದಾದ್ಯಂತ. ಆ ನಿಟ್ಟಿನಲ್ಲಿ ಎಲ್ಲ ಯುವಕರುಗಳು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವಾಗಿ ಪ್ರತಿ ಭಾಗದಲ್ಲಿ ಜಿಲ್ಲೆಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ನಾನು ಹೇಳಕ್ಕೆ. ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ JDS ತೆಕ್ಕೆಲ್ಲಿತ್ತು. ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನು ಇಲ್ಲಿನ ಸದಸ್ಯರು ಮೆಚ್ಚಿ ಅವರೇ ತಮ್ಮ ಮನಸ್ಥಿತಿಯಿಂದ ನಾವು ಕೂಡ BJP ಬರ್ತೀವಿ, ನಿಮ್ಮ ನಾಯಕರನ್ನ ಭೇಟಿ ಮಾಡಿ ಅಂತ ಹೇಳಿದಾಗ ನಾವು ಕೂಡ ಎಲ್ಲರೂ ಅವ್ರು ಒಪ್ಪಿ ಇಲ್ಲ ಈ ಪಂಚಾಯಿತಿ JDS ಇರೋದು BJPಗೆ ಬರೋದಾದ್ರೆ ನಮ್ಮ ತುಂಬ ಸಂತೋಷದ ಒಂದು ಮನಸ್ಥಿತಿ ನಮ್ಮದು ಇದೆ ಅಂತ ಹೇಳ್ಬಿಟ್ಟು ಈ ದಿವಸ ಇಲ್ಲಿ ಏನು ಮಗ್ಗೆ ಪಂಚಾಯಿತಿ BJPಯ ಒಂದು ಗ್ರಾಮ ಪಂಚಾಯಿತಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ನಮ್ಮ ಈ ಭಾಗದ ಪೂವಯ್ಯನವರು ಇರ್ಬೋದು ಅಥವಾ ಶಶಿಕುಮಾರ್ ಇರ್ಬೋದು, ನಮ್ಮ ನಾರ್ವೆ ಸೋಮಶೇಖರ್ ಇರ್ಬೋದು, ಈ ಕ್ಷೇತ್ರದ ಜನತೆ ಇರ್ಬೋದು, ಹಾಗೂ ಇಲ್ಲಿ ಶ್ರೀಕಾಂತ್ ಅವರು ಇರ್ಬೋದು, ಹಾಗೂ ಇಲ್ಲಿ ಏನು ಕಾಳಿಂಗಣ್ಣ ಇರ್ಬೋದು, ಹಾಗೂ ಚೇತು ಇರ್ಬೋದು, ಇನ್ನೂ ಅನೇಕ ಮೆಂಬರ್ಸ್ಗಳು ತೆರೆಮರೆಯಲ್ಲಿ ಸಾಕಷ್ಟು ಕೆಲಸ ಮಾಡಿ ಈ ದಿವಸ ಇಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಭಾರತೀಯ ಜನತಾ ಪಾರ್ಟಿ ಹೊಂದಿದ್ದು ಮೀಸಲಾತಿ ಒಂದೇ ಒಂದು ಕಾರಣದಿಂದ. ಎಲ್ಲ ಕ್ಯಾಟಗರಿ ಇದ್ರೂ ಪರಿಶಿಷ್ಟ ಜಾತಿ ಒಂದು ಕ್ಯಾಟಗರಿ ನಮ್ಮಲ್ಲಿರಲಿಲ್ಲ. ಅತಿ 9 ಜನ ಸದಸ್ಯರು BJPಯಿಂದ ಆರಿಸಿ ಬಂದಿದ್ರು ಕೇವಲ 6 ಸೀಟ್ ಇರೋಂಥವರು ಅಧಿಕಾರ ನಡೆಸ್ತಾಯಿದ್ರು. ಆದ್ರೂ ಈ ಬಾರಿ ಶಾರದಮ್ಮನವರು ನಮ್ಮ ನಾರ್ವೆ ಸೋಮಶೇಖರ್, ಉದಯಗೌಡರು ಇರ್ಬೋದು, ಜಿಲ್ಲಾಧ್ಯಕ್ಷರು ಇರ್ಬೋದು, ಇವ್ರನ್ನೆಲ್ಲ ನೋಡಿಕೊಂಡು ಭಾರತೀಯ ಜನತಾ ಪಕ್ಷದ ಖರೆ ಸಿದ್ಧಾಂತಗಳನ್ನು ನಾವು ಇಷ್ಟಪಟ್ಟಿದ್ದೀವಿ ಅಂತ ಹೇಳ್ಕೊಂಡು ಅವ್ರನ್ನ ಭೇಟಿ ಮಾಡಿಸಿ ಅಂತ ಅವರಾಗೆ ಖುದ್ದಾಗಿ ಬಂದು ಸೋಮಣ್ಣ ಅವ್ರನ್ನ ಭೇಟಿ ಮಾಡಿಸಿ, ಉದಯಗೌಡರು ಭೇಟಿ ಮಾಡಿಸಿ ನಿಮ್ಮ ಪಕ್ಷಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಬಂದಾಗ ನಾವು ಅವ್ರನ್ನ ಸ್ವಾಗತ ಮಾಡಿ ಇವತ್ತು ಪಕ್ಷದ ಮತ್ತೆ ಅಧಿಕಾರಕ್ಕೆ ಇಲ್ಲಿ ಬರೋಕ್ಕೆ ಅವಕಾಶ ಆಗಿದೆ. ಈ ನಮ್ಮ ಈಗ ಭಾರತೀಯ ಜನತಾ ಪಾರ್ಟಿ ಕಡೆಗೆ ಎಲ್ಲರ ಒಲವು ಎಲ್ಲ ಜನಾಂಗದವರು, ಮೊದಲು ಒಂದೇ ಜಾತಿಗೆ ಸೀಮಿತ ಅನ್ನೋಂಥ ಪಕ್ಷ ಕಳೆದ ಬಾರಿನೇ ಆಗಬೇಕಾಗಿತ್ತು. ನಮ್ಮದು BJP ಪಾರ್ಟಿಯಿಂದ 9, ಅವ್ರದ್ದು 6 ಇತ್ತು ಸದಸ್ಯರು. ಆದರೆ ರಿಸರ್ವೇಷನ್ ಇರೋದ್ರಿಂದ ಲಾಸ್ಟ್ ಟೈಮ್ ಆಗಿರಲಿಲ್ಲ. ಅಕ್ಕ ಅವರು ನಮ್ಮನ್ನ ಪಾರ್ಟಿ ನಮ್ಮನ್ನ ನಂಬಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಈಗ ಇನ್ನು ಮುಂದಿನ ದಿನದಲ್ಲಿ ಅವರೇ ಅಧ್ಯಕ್ಷ ಆಗಿರ್ತಾರೆ. ಎಲ್ಲ ಮೆಂಬರು ಈಗ ನಮಗೆ 9 ಮೆಂಬರು ನಮ್ಮ ಪರವಾಗಿದ್ದು ಚಲಾವಣೆ ಮಾಡಿದ್ದಾರೆ. ಆ ಕಡೆಯಿಂದ ನಾಮಿನೇಷನ್ ಕೂಡ ಮಾಡಿಲ್ಲ ಇವತ್ತು ಎಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಾಯದಿಂದ ಇವತ್ತು ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಈ ಅಧ್ಯಕ್ಷ ಆಗಿದ್ದೀವಿ ನಾವು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಲೋಕೇಶ್ ಕದಾಳು, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅನೂಪ್, ಜಯರಾಜ್, ಹಿರಿಯ ಮುಖಂಡ ಆಲೂರು ಕಟ್ಟಾಯ ಮಂಡಲ ಪ್ರಧಾನ ಕಾರ್ಯದರ್ಶಿ ಭರಣ್, ಸಂದೇಶ್, ಬಿಜೆಪಿ ಹಿರಿಯ ಮುಖಂಡ ಶಶಿಧರ್ ಕಟ್ಟೆಗದ್ದಿ, ನಾಗರಾಜ್, ಅಜಿತ್ ಮೊದಲಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರತಾಪ್ ಕುಮಾರ್ ಜೊತೆ ಧರ್ಣಿಂತರ ವಿ4 ನ್ಯೂಸ್ ಆಲೂರು.